ಮೈಸೂರಿನ ನಂಜನಗೂಡಿನಲ್ಲಿ ದೇವಸ್ಥಾನ ತೆರವುಗೊಳಿಸಿದ ಬಿಜೆಪಿ ಸರ್ಕಾರದ ವಿರುದ್ಧ ಮತ್ತು ಸರ್ವಧರ್ಮೀಯರ ಧಾರ್ಮಿಕ ಕೇಂದ್ರಗಳನ್ನು ಉಳಿಸುವಂತೆ ಆಗ್ರಹಿಸಿ ಬ್ಲಾಕ್ ಕಾಂಗ್ರೆಸ್ನಿಂದ ನಿನ್ನೆ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಬಳಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ವಕ್ತಾರ ಸುಧೀರ್ ಕುಮಾರ್ ಅವರು, ತಾಲಿಬಾನ್ ಎಂದರೆ ಕುರಾನ್ ವಕ್ತಾರ ಅಲ್ಲ, ಮುಸ್ಲಿಂ ಧರ್ಮವೂ ಅಲ್ಲದ ರೀತಿ ಬಿಜೆಪಿ ಎಂದರೆ ಹಿಂದೂ ಧರ್ಮವಲ್ಲ. ಧರ್ಮದ ಹೆಸರಿನಲ್ಲಿ ಅಧಿಕಾರ ಪಡೆದವರು ಧರ್ಮ ಭಕ್ಷಕರು. ಬಿಜೆಪಿಯವರ ಆಡಳಿತದಿಂದ ಧರ್ಮಕ್ಕೂ ಉಳಿಗಾಲವಿಲ್ಲ, ಧರ್ಮ ಕ್ಷೇತ್ರಗಳಿಗೂ ಉಳಿಗಾಲವಿಲ್ಲ ಎಂದರು. ಇಲ್ಲಿನ ಶಾಸಕ ಸಂಜೀವ ಮಠಂದೂರು ಹೆಸರಿನಲ್ಲಿಯೇ ಮಠವಿದೆ, ಆದರೂ ಅವರ ಸರ್ಕಾರ ಮಠ ಮಂದಿರಗಳನ್ನ ತೆರವುಗೊಳಿಸುತ್ತಿದೆ. ಸಂಸದ ನಳಿನ್ ಕುಮಾರ್ ಕಟೀಲ್ ಹೆಸರಿನಲ್ಲಿರುವ ಕಟೀಲ್ ಅವರ ಸಂಬಂಧವೇ ಇಲ್ಲ. ಪಂಪ್ವೆಲ್ ಫ್ಲೈಓವರ್ ಅವರ ಜೀವಮಾನದ ಸಾಧನೆ. ಕಟೀಲು ದೇವಿಯ ಮೇಲಿನ ಭಕ್ತಿ ಶ್ರದ್ಧೆಯು ನಳಿನ್ ಕುಮಾರಿಗೆ ನಂಜನಗೂಡಿನ ಮಾದೇವಮ್ಮನ ಮೇಲೂ ಇರಲಿ. ನಳಿನ್ ಕುಮಾರ್ ಹೆಸರಿನೊಂದಿಗಿರುವ ಕಟೀಲ್ ಅವರಿಗೆ ಸೂಕ್ತವಲ್ಲ. ಅವರ ಹೆಸರನ್ನು ನಳಿನ್ ಕುಮಾರ್ ಪಂಪ್ವೆಲ್ ಎಂದು ಮರುನಾಮಕರಣ ಮಾಡಬೇಕು. ಬಿಜೆಪಿ ಪ್ರತಿಪಕ್ಷದಲ್ಲಿದ್ದಾಗ ದೇವಸ್ಥಾನ ತೆರವಾದರೆ ಆಗ ಧರ್ಮದ ರಕ್ಷಣೆ, ಅವರ ಅಧಿಕಾರದಲ್ಲಿರುವಾಗ ತೆರವುಗೊಳಿಸಿದರೆ ಧರ್ಮದ ಭಕ್ಷಣೆ. ಬೇರೆ ಯಾವುದೇ ಪಕ್ಷ ಆಡಳಿತದಿರುವಾಗ ದೇವಸ್ಥಾನ ತೆರವುಗೊಳಿಸುತ್ತಿದ್ದರೆ ನಳಿನ್ ಕುಮಾರ್ ಚರ್ಮ ಹರಿದು ಹೋಗುವ ರೀತಿಯಲ್ಲಿ ಉರುಳು ಸೇವೆ ನಡೆಸುತ್ತಿದ್ದರು ಎಂದು ಲೇವಡಿ ಮಾಡಿದ್ದಾರೆ. ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಬಿ ವಿಶ್ವನಾಥ್ ರೈ ಸೇರಿದಂತೆ ಹಲವು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ನಾವೆಲ್ಲರೂ ಇಲ್ಲಿ ಏನು ಮೊನ್ನೆ ದಿವಸ ನಂಜನಗೂಡಿನಲ್ಲಿ ದೇವಾಲಯವನ್ನು ಏನು ಕರ್ನಾಟಕ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಆದೇಶದ ಗೊಳಿಸಿದೆ, ಅದರ ವಿರುದ್ಧ ಪ್ರತಿಭಟನೆಯನ್ನು ನಡೆಸುವುದಕ್ಕಾಗಿ ನಾವೆಲ್ಲರೂ ಇಲ್ಲಿ ಇವತ್ತೀಗ ಸೇರಿದ್ದೇವೆ. ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯ. ಬಂಟ್ವಾಳದ ಯುವ ಕಾಂಗ್ರೆಸ್ಸಿನ ಅಧ್ಯಯನ ಶಿಬಿರ, ಅದಾದ ಮೇಲೆ SC ಘಟಕದ ಪುತ್ತೂರು ಬ್ಲಾಕ್ನವರ ಪದಗ್ರಹಣ ಕಾರ್ಯಕ್ರಮ, ಈಗ ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾನು ನಿಂತಿದ್ದೇನೆ. ನನಗೆ ಪ್ರತಿಭಟನೆಯನ್ನು ನಾವು ಮಾಡಬೇಕಾ, ನಳಿನ್ ಕುಮಾರ್ ಮಾಡಬೇಕಾ ಅಂತೇಳಿ ನನಗೆ ಒಂದು ಬಾರಿ ಕನ್ಫ್ಯೂಷನ್ ಇದೆ. ಇಲ್ಲದ ವಿಚಾರಗಳನ್ನು ತೆಗೆದುಕೊಂಡು ಬೀದಿ ಮೇಲೆ ಬೀಳುತ್ತಿದ್ದ ನಳಿನ್ ಕುಮಾರ್ ಅವರಿಗೆ, ಇದೇ ಪುತ್ತೂರಿನ ನಳಿನ್ ಕುಮಾರ್ ಅವರಿಗೆ ನಿಮಗೆ ವ್ಯಕ್ತಿತ್ವ ಇದ್ರೆ, ಮರ್ಯಾದೆ ಇದ್ರೆ, ಹೇಳಿದ ಮಾತಿಗೆ ಸರಿಯಾದ ನಿಮ್ಮ ನಾಲಿಗೆಗೂ ಮತ್ತು ಮೆದುಳಿಗೆ ಕನೆಕ್ಷನ್ ಇದ್ರೆ, ಈಗ ನೀವು ಬೀದಿ ಮೇಲೆ ಬಂದು ಪ್ರತಿಭಟನೆ ಮಾಡಬೇಕು. ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನು ಸ್ವಾಗತ. ಇಲ್ಲಿ ಪ್ರಶ್ನೆ ಇರೋದು ಏನು ಅಂತಂದ್ರೆ, ಇವರು ಧರ್ಮ ರಕ್ಷಕರ, ಧರ್ಮ ಭಕ್ಷಕರ, ಧರ್ಮ ನಿಂದಕರ ಅಂತ ಚರ್ಚೆ ಆಗ್ಬೇಕು. ಹೇಳಿದ ಕೂಡಲೇ ಇವರು ಭಾರಿ ದೊಡ್ಡ ಧರ್ಮ ರಕ್ಷಕರು, ದೇಶ ರಕ್ಷಕರು, ಇವರು ಮಾತೇ ಬಲ. ಆದ್ರೆ ಇವತ್ತು ನಾನು ಕೇಳ್ತಾ ಇದ್ದೇನೆ, ಎಲ್ಲಿದ್ದೀರಿ ನಳಿನ್ ಕುಮಾರ್? ಸದಾನಂದ ಗೌಡರು ಇದೇ ಊರಿನವ್ರು, ಅವ್ರೀಗ ಬರುವ ಹಾಗಿಲ್ಲ, ಸ್ವಲ್ಪ ಸಮಸ್ಯೆ ಇದೆ. ಸದಾನಂದ ಗೌಡರು ಅವರೀಗ ಪರಮಾನಂದ ಗೌಡರು, ಈಗ ಅವರ ಸುಲಭಕ್ಕೆ ಬರೋ ಹಾಗೆ ಇಲ್ಲ ಅವರು. ಇಲ್ಲಾಂದ್ರೆ ಪಾಪ ಅವ್ರದ್ದು ಕೂಗಾಟ ಪ್ರತಿಭಟನೆ ಮಾಡ್ತಿದ್ರು. ಸದಾನಂದ ಗೌಡರು ಪ್ರತಿಭಟನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಸ್ವಲ್ಪ ಎಡವಟ್ಟಾಗಿದೆ, ಹಾಗಾಗಿ ಅವರು ಬರುವಾಗಿಲ್ಲ. ಅವರಿಗೆ ನಮ್ಮ ಕ್ಷಮೆ ಇದೆ, ಸದಾನಂದ ಗೌಡರಿಗೆ ನಮ್ಮ ಕ್ಷಮೆ ಇದೆ. ಆದ್ರೆ ಉಳಿದವರು ಇದ್ದೀರಲ್ಲ, ನೀವು ಏನ್ ಮಾಡ್ತಾ ಇದ್ದೀರಿ? ಕೇಂದ್ರದ ಕೃಷಿ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಪುತ್ತೂರಿನವರು, ನೀವೆಲ್ಲಿದ್ದೀರಿ? ಇಲ್ಲಿಯ ಶಾಸಕರು ಸಂಜೀವ ಮಠಂದೂರು, ನಿಮ್ಮ ಹೆಸರಿನವರಿಗೆ ಮಠ ಇದೆ, ಹೆಸರಿನ ಜೊತೆಗೆ ಮಠ ಇದೆ. ನೀವು ಆ ಮಠ ಇರುವ ನೀವು ಈ ದೇವಾಲಯಗಳನ್ನ, ಮಠಗಳನ್ನ, ಪ್ರಾರ್ಥನಾ ಮಂದಿರಗಳನ್ನ, ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಕೆಡವುವ ರಾಜಕಾರಣದಲ್ಲಿ ಇದ್ದೀರಿ ಅಂದ್ರೆ ನಿಮ್ಮ ಆತ್ಮಸಾಕ್ಷಿಯನ್ನ ನೀವು ಪ್ರಶ್ನೆ ಮಾಡಿಕೊ. ಇವರ ಆತ್ಮಸಾಕ್ಷಿಯನ್ನು ಇವರು ಪ್ರಶ್ನೆ ಮಾಡಿಕೊಂಡಾಗ ಅದರಲ್ಲಿ ನಯವಂಚಕತನ ಇದೆ, ಧರ್ಮ ಭಕ್ಷಣೆ ಇದೆ.